ನೈಜೀರಿಯಾ ದೇಶವು ಶೇಆ ಇಲ್ಲವೇ ಚಿಯಾ ನಟ್ ರಫ್ತು ಮಾಡುವುದನ್ನು 6 ತಿಂಗಳ ಕಾಲ ನಿಷೇಧಿಸಿದೆ. ಪ್ರಪಂಚದ 40% ಚಿಯಾ ನಟ್ ನೈಜೀರಿಯಾದಲ್ಲಿ ಬೆಳೆಯುತ್ತದೆ. ಆದರೆ ಅದರ ಜಾಗತಿಕ ವ್ಯವಹಾರದ ಲಾಭ 1% ಮಾತ್ರ ಆ ದೇಶಕ್ಕೆ ಸಿಗುತ್ತದಂತೆ. ಅದಕ್ಕೆ ಕಾರಣ ನೇರ ಶೇನಟ್ ರಫ್ತು ಮಾಡುವುದಾಗಿದೆ. ಮರದಿಂದ ಫಲ ಪಡೆದು, ಒಡೆದು, ಬೀಜ ತೆಗೆದು, ಹುರಿದು, ಬೇಯಿಸಿ, ಎಣ್ಣೆ ತೆಗೆದು ಬೆಣ್ಣೆ ಮಾಡುತ್ತಾರೆ. ಈ ಬೆಣ್ಣೆಯು ಬಹುತೇಕ ಸೌಂದರ್ಯವರ್ಧಕ ವಸ್ತುಗಳಿಗೆ ಬಳಕೆಯಾಗ್ತದೆ, ಆಹಾರದಲ್ಲೂ ಬಳಕೆಯಾಗ್ತದೆ. ಚಿಯಾ ನಟ್ ಬೆಳೆಯುವಲ್ಲಿ 3ನೇ ಸ್ಥಾನದ ಬರ್ಕಿನಾ ಫಾಸೋ ಲಾಭದಲ್ಲಿ ಮುಂದಿದೆ. ನೈಜೀರಿಯಾದಿಂದ ನಟ್ ತೀರಿಸಿಕೊಳ್ಳುವ ದೇಶಗಳು ಬೆಣ್ಣೆ ತಯಾರಿಸಿ ಲಾಭ ಮಾಡಿಕೊಳ್ಳುತ್ತವೆ. ನಫ್ತು ರಫ್ತು ಕಡಿಮೆ ಮಾಡಿ ಚಿಯಾ ಬೆಣ್ಣೆ ರಫ್ತು ಹೆಚ್ಚಿಸಲು ಸದ್ಯ 6 ತಿಂಗಳು ರಫ್ತು ನಿಷೇಧಿಸಿದೆ ನೈಜೀರಿಯಾ.